ಜೊತೆಗೆ ಡಾಕ್ಟರ್ ಅಮರರಾಜ್ ಶೆಟ್ಟಿ ಅವರು ಮಾತಾಡಬೇಕಂತ ನಾನು ಅವರನ್ನು ಕೇಳ್ತಾ ಇದ್ದೇನೆ. ಮೊದಲನೇದಾಗಿ 17 ವರ್ಷ ಕಂಪ್ಲೀಟ್ ಮಾಡಿದ V4 ನ್ಯೂಸ್ ಚಾನೆಲ್ ಅವರಿಗೆ ತುಂಬ ಕಂಗ್ರ್ಯಾಚುಲೇಷನ್ಸ್. ನಾನು ಮೊದಲು ಕೂಡ V4 ಚಾನೆಲ್ಗೆ ಬಂದಿದ್ದೇನೆ. ನಾವು ಮೊದಲು ಕೂಡ ತಾರನಾಥ್ ಅವರೊಟ್ಟಿಗೆ ಸ್ಪೆಷಲ್ ಚೈಲ್ಡ್ ಕೇರ್ ವಿಷಯ ಮಾತಾಡ್ಕೊಂಡಿದ್ದೀವಿ. ಆದರೆ ಅದರ ವಿಷಯದಲ್ಲಿ ನಾವು ಇವತ್ತು ತನಕ ಪ್ರೋಗ್ರಾಮ್ಸ್ ಮಾಡಲಿಕ್ಕೆ ಆಗಿರಲಿಲ್ಲ. ನಿಟ್ಟೆ ಸ್ಪೆಷಲ್ ಚೈಲ್ಡ್ ಕೇರ್ ಸೆಂಟರ್ ಒಂದು ಸಾಧಾರಣ 7 ವರ್ಷದಿಂದ ಆ್ಯಕ್ಟಿವ್ ಆಗಿದೆ. 2015ರಿಂದ ನಾವು ಸೆಂಟರನ್ನು ಸೆಟಪ್ ಮಾಡ್ಕೊಂಡಿದ್ದೀವಿ. ಆದರೆ ಅದರ ಕೆಲಸ ನಾವು 2011ರಿಂದ ಶುರು ಮಾಡಿದ್ವಿ. ವಿ ಹ್ಯಾವ್ ಅ ಕೊಲಾಬ್ರೇಷನ್ ವಿತ್ ಆಲ್ಮೋಸ್ಟ್ ಆಲ್ ಸ್ಕೂಲ್ಸ್ ಆಫ್ ಮ್ಯಾಂಗ್ಳೂರ್. 552 ಶಾಲೆಗಳೊಟ್ಟಿಗೆ ನಾವು MOUನ ಸೈನ್ ಮಾಡ್ಕೊಂಡಿದ್ದೀವಿ. ವಿ ಟ್ರೈ ಟು ಐಡೆಂಟಿಫೈ ಸ್ಪೆಷಲ್ ಚಿಲ್ಡ್ರನ್ ಇನ್ ಡಿಫ್ರೆಂಟ್ ಸ್ಕೂಲ್ಸ್. ಈಗ ನಮ್ಮ ಇಂಟೆನ್ಷನ್, ನಮ್ಮ ಉದ್ದೇಶ ಏನಂದರೆ, ಈಗ ಇವ್ರು ನಡೆಸೋ ಹಾಗೆ ಶಾಲೆಗಳಲ್ಲ ನಮ್ಮದು, ಆದರೆ ನಮ್ಮದು ಸೆಂಟರಲ್ಲಿ ನಾವು ಆ ಉದ್ದೇಶ ಏನಂದರೆ ಅರ್ಲಿ ಇಂಟರ್ವೆನ್ಷನ್. ಆದಷ್ಟು ಬೇಗ ಮಗುವನ್ನು ಐಡೆಂಟಿಫೈ ಮಾಡಿಕೊಂಡು, ನಮ್ಮ ಟೀಮ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟೀಮ್. ನಮ್ಮದರಲ್ಲಿ ಒಬ್ಬರು ಸ್ಪೆಷಲ್ ಎಜುಕೇಟರ್ ಇದ್ದಾರೆ. ವಿ ಆಲ್ಸೋ ವರ್ಕ್ ವಿತ್ ಗವರ್ಮೆಂಟ್ CRPs, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ಸ್, ಮತ್ತು BIERT ಅಂತ ಬ್ಲಾಕ್ ಇನ್ಕ್ಲೂಸಿವ್ ಎಜುಕೇಟಿವ್ ರಿಸೋರ್ಸ್ ಟೀಚರ್ಸ್, ಅವರೊಟ್ಟಿಗೂ ಕೆಲಸ ಮಾಡ್ತಾ ಇದ್ದೀವಿ. ಸೊ ಅವ್ರು ಸಹ ಮಕ್ಕಳನ್ನು ಐಡೆಂಟಿಫೈ ಮಾಡ್ತಾರೆ. ಬೇರೆ ಬೇರೆ ಶಾಲೆಗಳಲ್ಲಿ ನಾವು ಸಹ ಐಡೆಂಟಿಫೈ ಮಾಡ್ಕೊಳ್ತೀವಿ. ಕೋಆರ್ಡಿನೇಟ್ ಮಾಡಿಕೊಂಡು ವಾರದ ಒಂದು ದಿವಸ, ಅದು ಹೆಚ್ಚಾಗಿ ಶುಕ್ರವಾರ, ನಮ್ಮದೇ ಬಸ್ ಹೋಗಿ ಅವರನ್ನು ಕರ್ಕೊಂಡು ಬರುತ್ತೆ. ಬೆಳಗ್ಗಿಂದ ಮಧ್ಯಾಹ್ನ ತನಕ ಅವರ ಎಲ್ಲ ಅಸೆಸ್ಮೆಂಟ್, ಪೀಡಿಯಾಟ್ರಿಕ್, ನಮ್ಮೊಟ್ಟಿಗೆ ಒಂದು 9ರಿಂದ 10 ಟೀಮ್ ಕೆಲಸ ಮಾಡ್ತಾ ಇದೆ. ಬೇರೆ ಬೇರೆ ಸಂಸ್ಥೆಗಳು, ಅದು ಪೀಡಿಯಾಟ್ರಿಕ್ ಟೀಮ್ ಆಗಿರ್ಬೋದು, ಸ್ಪೆಷಲ್ ಇದು ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಸಂಸ್ಥೆ ಆಗಿರ್ಬೋದು, ಇಲ್ಲದಿದ್ದರೆ ನಮ್ಮ ಸೈಕ್ಯಾಟ್ರಿಕ್ ಅಸೆಸ್ಮೆಂಟ್, ಹೀಗೆ ಆರ್ಥೋಪೆಡಿಕ್ ಟೀಮ್, ಡೆಂಟಲ್ ಟೀಮ್, ಒಟ್ಟು 9 ಡಿಪಾರ್ಟ್ಮೆಂಟ್ಸ್ ನಮ್ಮೊಟ್ಟಿಗೆ ಕೆಲಸ ಮಾಡ್ತಾ ಇದೆ. ಅಲ್ಟಿಮೇಟ್ಲಿ ನಾವು ಇವರಿಗೆ ನಾಟ್ ಓನ್ಲಿ ಡೆಂಟಲ್ ಟ್ರೀಟ್ಮೆಂಟ್ ಮತ್ತು ಬಾಕಿಯ ಮೆಡಿಕಲ್ ಅಸೆಸ್ಮೆಂಟ್ಸ್ ಮತ್ತು ಟ್ರೀಟ್ಮೆಂಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದೇವೆ. ಹೆಚ್ಚಿನ ಟ್ರೀಟ್ಮೆಂಟ್ಸ್ ಫ್ರೀ ಆಫ್ ಕಾಸ್ಟ್, ಆದರೆ ಕೆಲವು ಟ್ರೀಟ್ಮೆಂಟ್ಸ್ ಎಕ್ಸ್ಪೆನ್ಸಿವ್ ಆದಲ್ಲಿ ನಾವು ಹೆಚ್ಚಾಗಿ ಗೌರ್ಮೆಂಟ್ ಹೆಲ್ಪನ್ನು ಉಪಯೋಗಿಸ್ತಾ ಇದ್ದೇವೆ. ಅನದರ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್, ನಾನು ಲಯನ್ ಸ್ಪೆಷಲ್ ಸ್ಕೂಲ್ ಒಟ್ಟಿಗೂ ಕೆಲಸ ಮಾಡಿದ್ದೇವೆ, ಸೆಂಟ್ ಆಗ್ನೆಸ್ ಸ್ಪೆಷಲ್ ಸ್ಕೂಲ್ ಒಟ್ಟಿಗೂ ಕೆಲಸ ಮಾಡಿದ್ದೇವೆ. ನಾವು ಕೆಲಸ ಮಾಡೋ ಇನ್ನೊಂದು ಉದ್ದೇಶ ಏನಂದರೆ, ವಿ ಆಲ್ಸೋ ಕಲೆಕ್ಟ್ ಸೈಂಟಿಫಿಕ್ ಡೇಟಾ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಷ್ಟು ಮಕ್ಕಳು ಸ್ಪೆಷಲ್ ಇದ್ದಾರೆ, ಯಾವ ಯಾವ ಬೇರೆ ಬೇರೆ ಸಿಂಡ್ರೋಮ್ಸ್ಗಳಿವೆ, ಅವರಿಗೆ ಟ್ರೀಟ್ಮೆಂಟ್ಸ್ ಏನೆಲ್ಲ ಮಾಡಿಫೈ ಮಾಡ್ಕೊಳ್ಬೋದು, ಇದರ ಮೇಲೂ ಕೂಡ ನಮ್ಮ ಸೈಂಟಿಫಿಕ್ ಅನಾಲಿಸಿಸ್ ನಡೀತಾ ಇದೆ. ಸೊ ಇವತ್ತು ತನಕ ಎಲ್ಲ ಬದಿಯಿಂದ ನಮಗೆ ಸಪೋರ್ಟ್ ಸಿಕ್ಕಿದೆ. ಮುಂದೆಯೂ ನಾವು ಈ ಎಲ್ಲ ಸಂಸ್ಥೆಗಳಿಗೂ, ಎಲ್ಲ ಸ್ಕೂಲ್ಸ್ಗಳಿಗೂ ನಮ್ಮ ಕೋಆಪರೇಷನ್ ಎಕ್ಸ್ಟೆಂಡ್ ಮಾಡ್ತೀವಿ ಅಂತ ನಾನು ಹೇಳ್ತೇನೆ. ಎಸ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.